ಕನ್ವರ್ಷನ್ ಆದ ನಿವೇಶನದಲ್ಲಿ ಮನೆ ಹೊರತು ಖಾಲಿ ಬಿದ್ದಿರುವ ಜಾಗಕ್ಕೆ ಶೇಕಡಾ 2 ರಿಂದ ಶೇಕಡಾ 1.5 ತೆರಿಗೆ ಏರಿಸುವ ಬಗ್ಗೆ ವಿಪಕ್ಷೀಯರು ತೀವ್ರ ವಿರೋಧ ವ್ಯಕ್ತಪಡಿಸಿದ ಘಟನೆ ಪುರಸಭೆಯ ಸಾಮಾನ್ಯ ಸಭೆಯಲ್ಲಿ ನಡೆದಿದೆ. ಮೂಡುಬಿದಿರೆಯ ಪುರಸಭಾಧ್ಯಕ್ಷ ಪ್ರಸಾದ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆದ ಸಾಮಾನ್ಯ ಸಭೆಯಲ್ಲಿ ಕಂದಾಯ ನಿರೀಕ್ಷಕ ಅಶೋಕ್ ಅವರು ತೆರಿಗೆ ಏರಿಸುವ ಕ್ರಮದ ಬಗ್ಗೆ ಪ್ರಸ್ತಾಪಿಸಿದಾಗ ಕಾಂಗ್ರೆಸ್ ಬೆಂಬಲಿತ ಸದಸ್ಯ ಸುರೇಶ್ ಪ್ರಭು ಅವರು ಮಾತನಾಡಿ, ಕೊರೋನಾದಿಂದಾಗಿ ಜನರು ಈಗಾಗಲೇ ಆರ್ಥಿಕವಾಗಿ ತತ್ತರಿಸಿ ಹೋಗಿದ್ದಾರೆ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮತ್ತೆ ಹೆಚ್ಚು ತೆರಿಗೆ ವಸೂಲಿ ಮಾಡುವುದು ಸರಿಯಲ್ಲ. ಖಾಲಿ ಬಿದ್ದ ಜಾಗಕ್ಕೆ ತೆರಿಗೆ ವಿಧಿಸುವುದು ಸರಿಯಾದ ಕ್ರಮವಲ್ಲವೆಂದು ವಿರೋಧ ವ್ಯಕ್ತಪಡಿಸಿದರು. ವರ್ಷದ ತೆರಿಗೆ ಪುರಸಭೆ ಅಧೀನದಲ್ಲಿರುವ 3 ವಾಣಿಜ್ಯ ಸಂಕೀರ್ಣಗಳಿಂದ 80 ಲಕ್ಷಕ್ಕೂ ಅಧಿಕ ಬಾಡಿಗೆ ಬಾಕಿ ಇರುವುದಕ್ಕೆ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ವಾಣಿಜ್ಯ ಸಂಕೀರ್ಣಗಳ ಅಂಗಡಿ ಬಾಡಿಗೆಗಳು ಪುರಸಭೆಯ ಆದಾಯದ ಮುಖ್ಯ ಮೂಲ. ಆದರೆ ಒಬ್ಬೊಬ್ಬ ಬಾಡಿಗೆದಾರ 5 ಲಕ್ಷ ರೂಪಾಯಿ ಬಾಡಿಗೆ ಪಾವತಿ ಮಾಡದಿದ್ದರೂ ಪುರಸಭೆಯಿಂದ ಕ್ರಮ ಕೈಗೊಳ್ಳದಿರುವುದು ಯಾಕೆ ಎಂದು ಈ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಇತರ ಸದಸ್ಯರು ಒತ್ತಾಯಿಸಿದರು. ಇದಕ್ಕೆ ಉತ್ತರಿಸಿದ ಮುಖ್ಯಾಧಿಕಾರಿ, ಇಂದು ಪುರಸಭೆಯ ಅಧೀನದಲ್ಲಿರುವ ಇಂದಿರಾ ಗಾಂಧಿ ವಾಣಿಜ್ಯ ಸಂಕೀರ್ಣ, ರಾಜೀವ್ ಗಾಂಧಿ ವಾಣಿಜ್ಯ ಸಂಕೀರ್ಣ ಹಾಗೂ ಕಳೆದ ಹಲವಾರು ವರ್ಷಗಳಿಂದ ಎಪಿಎಂಸಿ ಸಂಕೀರ್ಣದಲ್ಲಿ ಬಾಡಿಗೆ ಬಾಕಿ ಇರಿಸಿಕೊಂಡಿರುವ ಬಾಡಿಗೆದಾರರಿಗೆ ಮೊದಲ ಹಂತದ ನೋಟಿಸ್ ಅನ್ನು ಈಗಾಗಲೇ ನೀಡಿದ್ದೇವೆ. 2ನೇ ನೋಟಿಸ್ ನೀಡಿ ವಾರದ ಗಡುವು ನೀಡುತ್ತೇವೆ. ಬಾಡಿಗೆ ಪಾವತಿ ಮಾಡದಿದ್ದಲ್ಲಿ ಸೂಕ್ತ ಕ್ರಮ ಕೈಗೊಳ್ಳಲಾಗುವುದು ಎಂದರು. ಅವರು ಕರ್ಕೊಂಡು ಬಂದು ಮಾಡಿದ್ರೆ ಅವ್ರಿಗೆ ಪೇಮೆಂಟ್ ಮಾಡ್ಲಿಕ್ಕೆ ನಮಗೊಂದು ಬೋರ್ಡ್ ಬೇಕು. ಆ ಕಾರಣಕ್ಕೆ ಈ ಎಲ್ಲ 3 ಕಾನ್ಸೆಪ್ಟಿಗೋಸ್ಕರ ಈ ಮ್ಯಾನ್ ಪವರ್ ಅಗತ್ಯ. ಅಲ್ಲಿ ಈಗ ಖಾಲಿ ಸ್ಥಳದ ಮೌಲ್ಯಕ್ಕೆ ತೆರಿಗೆ ಕಟ್ಟಿಕೊಂಡು 178 ಚದರ ಅಡಿಗೆ 178 ಚದರ ಅಡಿಗೆ ಖಾಲಿ ಸ್ಥಳದ ಇದು ಬರ್ತದೆ, ತೆರಿಗೆ ಕಟ್ಟಲಿಕ್ಕೆ ಬರ್ತದೆ. 178 ಚದರ ಅಡಿ ಅಂದರೆ 1000 ಚದರ ಅಡಿ ಮನೆ ಇರ್ತದೆ. 1000 ಚದರ ಅಡಿ ಖಾಲಿ ಜಾಗದ್ದು ಎಕ್ಸೆಂಪ್ಷನ್ ಇರ್ತದೆ. ಖಾಲಿ ಉಳಿಕೆ ಜಾಗಕ್ಕೆ ತೆರಿಗೆ ಬರ್ತದೆ. ಹಾಗಾಗಿ ಉಳಿದು 178 ಚದರ ಅಡಿಗೆ ಮಾತ್ರ, ಅಂದರೆ ಹೆಚ್ಚಂದ್ರೆ ಒಂದು ಖಾಲಿ ಚದರ ಕನ್ವರ್ಟೆಡ್ ಲ್ಯಾಂಡಿಗೆ ಮಾತ್ರ, ಕೃಷಿ ಭೂಮಿಗೆ ಮನೆ ತೆರಿಗೆ ಮಾತ್ರ ಬರ್ತದೆ. ಪುರಸಭೆಗೆ ಬರುವ ರೆವೆನ್ಯೂ ಅನ್ನು ಇನ್ಕ್ರೀಸ್ ಮಾಡಬೇಕಂತ ಇರುವಂತದ್ದು ಈಗದು ಆದೇಶ ಪ್ರಕಾರ ಆಗಿರುತ್ತದೆ. ಈ ವೇಳೆ ಉಪಾಧ್ಯಕ್ಷೆ ಸುಜಾತಾ, ಪರಿಸರ ಇಂಜಿನಿಯರ್ ಶಿಲ್ಪಾ ಎಸ್, ಪುರಸಭೆಯ ಕಚೇರಿ ವ್ಯವಸ್ಥಾಪಕ ಗೋಪಾಲ್ ನಾಯಕ್ ಸದಸ್ಯರು ಉಪಸ್ಥಿತರಿದ್ದರು.